ಎಸ್. ಏನು ತುಂಬ ಖುಷಿಯಲ್ಲಿದ್ದೀಯಾ? ಯಾರೋ ನನ್ನ ಅಕೌಂಟಿಗೆ 500 ಹಾಕಿದ್ದಾರೆ ಮಗ. ಬಾ ಜ್ಯೂಸ್ ಕುಡ್ದು ಬರುವ. ಇರೋ, ನಾನು ಬರಲ್ಲ. ತಪ್ಪು ಕಣೋ. ಯಾರೋ ಪಾಪದವ್ರ ಹಣ ಆಗಿರಬೇಕು. ಶ್ರೀಮಂತರಾಗಿದ್ದರೆ 10-20 ಸಾವಿರ ಆಗ್ತಾಯಿದ್ರು. ಯಾರೋ ಬಡವ ಆಗಿರಬೇಕು, ಅದಕ್ಕೆ 500 ಹಾಕಿದ್ದಾನೆ. ರಿಟರ್ನ್ ಕೊಟ್ಬಿಡೋಣ. ಏನು ಕಷ್ಟದಲ್ಲಿದ್ದಾನೋ ಏನೋ. ನಂಗೆ ಗೊತ್ತಾಗ್ಲಿಲ್ಲ ಕಣ. ಹಣ ಕಳಿಸ್ಲಿಕ್ಕೆ ನೆಟ್ವರ್ಕ್ ಕೂಡ ಇಲ್ಲ. ಅವ್ರ ನಂಬರಿಗೆ ಕಾಲ್ ಮಾಡಿ ನೋಡೋಣ. ಹಲೋ ಅಣ್ಣ, ನಿಮ್ಮ ಹಣ ನನ್ನ ಅಕೌಂಟಿಗೆ ಬಂದಿದೆ. ಅಣ್ಣ, ನನಗೆ ರಿಟರ್ನ್ ಹಾಕಿ, ನಾನು ಸ್ವಲ್ಪ ಕಷ್ಟದಲ್ಲಿ. ಓಕೆ, ನಾವು ಕೂಡ ಕಷ್ಟದಲ್ಲೇ ಇರೋದು. ನಮ್ಮ ಹತ್ರ ಕೂಡ ಹಣ ಇಲ್ಲ, ಆದರೂ ಪರವಾಗಿಲ್ಲ. ಇನ್ನೊಬ್ಬರ ಕಾಸು ನಮಗೆ ಬೇಡ. ಹಲೋ, ನೀವು ಎಲ್ಲಿದ್ದೀರಿ? ಅಲ್ಲಿಗೆ ಬಂದು ಕೊಡ್ತೀವಿ ನಾವು. ಮೊಬೈಲ್ನಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ATM ಅಲ್ಲಿ ಡ್ರಾ ಮಾಡಿ ಕೊಡ್ತೀವಿ. ನಿಮ್ಮ ಅಡ್ರೆಸ್ ಹೇಳಿ. ಹಲೋ ಅಣ್ಣ, ಎಲ್ಲಿದ್ದೀರಾ? ಅಣ್ಣ, ಇಲ್ಲಿ ನಿಮ್ಗೆ ಕಷ್ಟ ಆಯ್ತಂತ ಅಲ್ವಾ? ನನ್ನನ್ನು ನೋಡ್ಕೊಂಡು ಇಲ್ಲಿವರೆಗೆ ಬಂದ್ರಲ್ಲ, ಇಷ್ಟು ಖರ್ಚು ಮಾಡ್ಕೊಂಡು. ಹಣ ಬೇರೆ ಇಲ್ಲ ಅಂತಿದ್ರಿ, ಊಟ ಮಾಡಿದ್ರೋ ಇಲ್ವೋ ಪಾಪ. ಹಾಗೇನಿಲ್ಲ ಬಿಡಿ. ಕೊಡು, ಹಣ ಕೊಡು ಅವರಿಗೆ. ತಗೊಳ್ಳಿ. ಇದೇನ 50 ರೂಪಾಯಿ? ನಮಗೆ ಬೇರೆಯವರ ಹಣ ಬೇಡ. ತಗೊಳ್ಳಿ. ನಾವು ಪೆಟ್ರೋಲು ಬಿರಿಯಾನಿ ಎಲ್ಲ ತಿಂದು 50 ರೂಪಾಯಿ ಉಳಿತು. ತಗೊಳ್ಳಿ. ಈಗ ಸಮಾಧಾನ ಆಯ್ತು. ಪರರಿಗೆ